ಆ ಮನೆಯಲ್ಲಿ ಈಗ ಸಂಭ್ರಮದ ವಾತಾವರಣ. ಕಾರಣ 36 ವರ್ಷಗಳ ಬಳಿಕ ಹಿರಿಮಗ ಮತ್ತೆ ಮನೆಗೆ ಬಂದಿರೋದು. ಇದು ತಾಯಿ ಮಗನ ಅಪೂರ್ವ ಸಂಗಮದ ಕತೆ. ಜೊತೆಗೆ ಇಲ್ಲಿ ನಮ್ಮ ತುಳುನಾಡ ದೈವದ ಕಾಣಿಕಾ ಶಕ್ತಿಯೂ ಕೂಡ ಮೆರೆದಂತಹ ಸುಂದರವಾದ ಕತೆ. 36 ವರ್ಷಗಳ ಬಳಿಕ ಒಂದಾದ ತಾಯಿ ಮಗ, ಕಾಣಿಕಾ ಮೆರೆದ ತುಳುನಾಡಿನ ದೈವ. ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಯಿತು ಇರುವೈಲು ಗ್ರಾಮ. ಆ ಮನೆಯಲ್ಲಿ ಈಗ ಸಂಭ್ರಮ, ಹೆತ್ತ ಕರುಳಿಗೆ ಅವ್ಯಾಹತ ಆನಂದ. 36 ವರ್ಷಗಳ ಹಿಂದೆ ಊರು ಮನೆಯವರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ದ ಮನೆಯ ಹಿರಿಮಗ ಮತ್ತೆ ಮನೆ ಸೇರಿದ್ರೆ ಯಾವ ತಾಯಿಗೆ ತಾನೇ ಖುಷಿ ಇರಲ್ಲ ಹೇಳಿ. ಇದು ಇರುವೈಲು ಗ್ರಾಮದ ಕೊನ್ನೆಪದವು ಎಂಬಲ್ಲಿ ನಡೆದ ಕಥೆ. ಮಧುವನಗಿರಿಯ ಚಂದ್ರಶೇಖರ್ 36 ವರ್ಷಗಳ ಹಿಂದೆ ಕೆಲಸಕ್ಕೆಂದು ಮುಂಬೈಗೆ ಹೋಗಿದ್ದರು. ಸುಮಾರು 7 ತಿಂಗಳು ಪತ್ರ ಮುಖೇನ ಮನೆಯವರ ಸಂಪರ್ಕದಲ್ಲಿದ್ದ ಅವರು ಆ ಬಳಿಕ ಕುಟುಂಬದವರು ಹಾಗೂ ಪರಿಚಿತರ ಸಂಪರ್ಕಕ್ಕೆ ಸಿಗದೆ ದೂರವಾಗಿದ್ದರು. ಮುಂಬೈಯಲ್ಲಿ 6 ತಿಂಗಳು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಚಂದ್ರಶೇಖರ್ ಬಳಿಕ ಮಾನಸಿಕ ಅನಾರೋಗ್ಯದಿಂದ ದೇವಸ್ಥಾನ ಮಂದಿರಗಳಿಗೆ ತಿರುಗುತ್ತಿದ್ರು. ಕುಟುಂಬದವರು ಊರನ್ನ ಮರೆತು ಹೋಗುವಷ್ಟು ಅವರ ಮಾನಸಿಕ ಆರೋಗ್ಯ ಹದಗೆಟ್ಟಿತ್ತು. ಮುಂಬೈಯ ಮಂದಿರ, ಊರು ಕೇರಿಗಳಲ್ಲಿ ಅವರು ತಿರುಗಾಡಿಕೊಂಡು 10 ವರ್ಷಗಳನ್ನ ಕಳೆದರು. ಕಳೆದ 25 ವರ್ಷಗಳ ಹಿಂದೆ ಚಂದ್ರಶೇಖರ್ ಅವರ ಪರಿಸ್ಥಿತಿಯನ್ನು ಕಂಡು ಬಾಲು ಕಾಂಬ್ಳೆಯವರ ಮರಾಠಿ ಕುಟುಂಬ ಅವರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಳಿಕ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿದರು. ಬಳಿಕ ತಕ್ಕಮಟ್ಟಿಗೆ ಅವರ ಮಾನಸಿಕ ಆರೋಗ್ಯ ಸರಿಯಾಗತೊಡಗಿದಾಗ ಹೋಟೆಲ್ನಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡರು. ಕೆಲಸದ ಜೊತೆ ರಾತ್ರಿ ಶಾಲೆಗೆ ಹೋಗಿ ವ್ಯಾಸಂಗ ಕೂಡ ಮಾಡಿದ್ದಾರಂತೆ ಚಂದ್ರಶೇಖರ್. ಐದು ಬೊಕ್ಕ ಒಂಜಿ 7 ವರ್ಷ ಎಡ್ಡೆಡಿತ್ತೆ ಐದು ಬೊಕ್ಕ ನಂಜಿ ಮಂಡ್ಯಾಲ ಪೋದು ಒಂಜಿ ಮಂದಿರ ತೊಂತೆ ಬೊಕ್ಕ ಆ ಊರ್ದ ಮರಾಠಿ ದಾಕಲು ಒಂಜಿ ಪರಬ್ಬೆ ಅಜ್ಜಿ ಬರೋಂತಿರು ಅದೇ ಪೂಜೆಗೆ ಅಲ್ತ ಬೊಕ್ಕ ನಾನು ಹಾಕಲು ಲೆತೊಂದು ಪೋಯರು ಐದು ಪೋಯರು ಎಂಕು ಮರ್ದು ಮಲ್ತೇರು ಬೊಕ್ಕ ಸಮ ಹತ್ತಿಯಾನು ಬೊಕ್ಕಲ ಇಡೀ ಬತ್ತಿ ಬೊಕ್ಕ ಏನು ಸಮ ಆಯ್ನಿ ಐದು ಎನ್ನ ಮಂಡ್ಯ ಒಂಟು ಓಡೆ ಪೋಡು ಅವು ದಲ ಎಂಕು ದಾಲ ಗೊತ್ತು ಎನ್ನ ಮೆಗ್ಗಿಯ ಫಲ ಅಮ್ಮೆ ಅಪ್ಪ ಉಲ್ಲಿರಂದ ಎಂಕು ದಾಲ ಗೊತ್ತು ಹಾಂ ಐದು ಬೊಕ್ಕ ಏನು ಐದು ಬೊಕ್ಕರೆ ಏನು ಪೂರ ಮಂಡ್ಯ ಅಲ್ಲ ಒಲ್ಪ ಪೋಯಂಡ ಅಂಗಡಿ ಸಾಮಾನು ಕದ ಪೋಂಡ ಬೊಕ್ಕೊಂಜಿ ಅಂಗಡಿ ಹೋಗ್ನು ಅಲ್ತು ಬೊಕ್ಕ ಪಿರ ಬರೋನು ಅಂಚೆನ ಮಂಡ್ಯನೇ ಇಂದು ಆದಿತ್ತು ಐದು ಬೊಕ್ಕ ಮುಕ್ಕಲು ಎನ್ನ ಮೆಗ್ಗಿ ಅಲ್ಲು ಮೆಗ್ಗೆ ಈ ಪ್ರಭಾಕರೆ ಅಕುಲ್ ಮತ ನಾನು ನಾಡು ಪತ್ತಾದು ಹರೀಶೆ ಅಪ್ಪ ಅಮ್ಮ ಅಕುಲ್ ಮತ ನಾಡು ಪತ್ತಾದು. ಗೋಪಿ ಎಂಬುವರ 3 ಪುತ್ರರು, 2 ಪುತ್ರಿಯರಲ್ಲಿ ಹಿರಿಯವರಾದ ಚಂದ್ರಶೇಖರ್ ಅವರು ಕುಟುಂಬದ ಜೊತೆಗೆ ಸಂಪರ್ಕ ಕಳೆದುಕೊಂಡ ಬಳಿಕ ಹಲವು ಕಡೆ ಹರಕೆಗಳನ್ನ ಹೊತ್ತಿದ್ದರು. ಕೆಲವು ತಿಂಗಳ ಹಿಂದೆ ನಡೆದ ಮಂತ್ರದೇವತೆಯ ದರ್ಶನದ ವೇಳೆ ಮನೆ ಮಗ ಬದುಕಿದ್ದಾರೆ, ಮುಂದೆ ನಡೆಯುವ ದರ್ಶನದಲ್ಲಿ ದೈವದ ಚಾಕರಿ ಹಿರಿಯ ಮಗನಿಂದಲೇ ನಡೆಯಬೇಕೆಂದು ಅಭಯ ನೀಡಿತ್ತು. ಆ ಬಳಿಕ ಇರುವೈಲು ಸಮೀಪದ ಕುಪ್ಪೆಟ್ಟುವಿನಲ್ಲಿ ನಡೆದ ಬ್ರಹ್ಮಕಲಶ ಸಂದರ್ಭದಲ್ಲಿ ಮುಂಬೈಯಲ್ಲಿ ನೆಲೆಸಿರುವ ಊರ ವ್ಯಕ್ತಿಯೊಬ್ಬರು ಚಂದ್ರಶೇಖರ್ ಅವರ ಸುಳಿವು ನೀಡಿದ್ದು, ಆ ಬಳಿಕ ಅವರನ್ನ ಸಂಪರ್ಕಿಸಲು ಊರವರು, ಮುಂಬೈಯಲ್ಲಿ ನೆಲೆಸಿರುವ ಪರಿಚಯಸ್ಥರು ಪ್ರಯತ್ನಪಟ್ಟಿದ್ದಾರೆ. ಕಡೆಗೆ ಅವರಿಗೆ ಆಶ್ರಯ ನೀಡಿದ ಕುಟುಂಬದವರ ದೂರವಾಣಿ ಸಂಖ್ಯೆ ಲಭ್ಯವಾಗಿ ಅವರನ್ನ ಸಂಪರ್ಕಿಸಿದ್ದಾರೆ. ಅಕ್ಕ ಇಲ್ಲಲು ಮಾನೇಚಿರಿ ಮಂತು ತೊಜಪ್ಪನಾಗ ಉಲ್ಲೆ ಎಂದಾಂಡು ಒಂದು ಸರ್ತಿ ಇಡು ಉಲ್ಲೆ ಎಂದಾಂಡು 2ನೇ ಸರ್ತಿ ಕುಡಮಲ್ಪನಾಗ ಉಲ್ಲೆ ಆಯ್ ಮುಂಚಿನಪ್ಪ ಉಲ್ಲೆ ಎಂದಾಂಡು ಜೋಡು ಉಲ್ಲೆ ಎಂದಾಂಡು ಐದೊಕ್ಕ ಇತ್ತೆಂಡ ಬರ್ಪ ಒಂದು ಎಂಕುಲು ಬಂದ ಇತ್ತೆಂಡ ಬರ್ಪ ಅಜ್ಜ ಕೂಡ ಒಂದೇ ಸಮಯ ನೆಕ್ಸ್ಟ್ ಕೂಡ ಆ ಒಟ್ಟ 2 ದಿನ ಕೂಡ ಬತ್ತೇ ಇಲ್ಲ ಅಂಚ ಎಂಕಲ್ನ ಪೂರ ದಾಲಜಿ ಆ ದೈವದನೇ ಕಾಣಿ ಬಂದ್ಪುಣ. ಒಟ್ಟಿನಲ್ಲಿ 36 ವರ್ಷಗಳ ಹಿಂದೆ ಮನೆ ತೊರೆದಿದ್ದ ಮಗ ಮರಳಿ ಬಂದಿರುವುದನ್ನು ಕಂಡು ಆ ಹಿರಿಜೀವದ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತಿದೆ. ಒಡಹುಟ್ಟಿದವರು ಸಂಭ್ರಮಿಸುತ್ತಿದ್ದು ಇದೊಂದು ಅಪೂರ್ವ ಸಮ್ಮಿಲನವೇ ಸರಿ. ರಾಘವೇಂದ್ರ, ನಮ್ಮ ಕುಡ್ಲ 24/7, ಮೂಡುಬಿದ್ರೆ.